ಮಂಗಳೂರಿನಲ್ಲಿ ಇಂದು ನಸುಕಿನ ಜಾವ ಸುರಿದ ಏಕಾಏಕಿ ಮಳೆಗೆ ಕೃತಕ ನೆರೆ ಸೃಷ್ಟಿಯಾಗಿದ್ದು, ಮಂಗಳೂರಿನಲ್ಲಿ ನಡೀತಾ ಇರುವಂತಹ ವೈಜ್ಞಾನಿಕ ಕಾಮಗಾರಿಯಿಂದಾಗಿ ಕೃತಕ ನೆರೆ ಸೃಷ್ಟಿಯಾಗಿ ಕ್ಲಾಕ್ ಟವರ್ ಬಳಿ ಇರುವಂತಹ ಕ್ಯಾಂಪಸ್ ಗಿಫ್ಟ್ ಸೆಂಟರ್ ಹೆಸರಿನ ಅಂಗಡಿಯೊಳಗೆ ನುಗ್ಗಿ ಅಪಾರ ಹಾನಿಯುಂಟಾದ ಘಟನೆ ನಡೆದಿದೆ. ಇಂದು ಮುಂಜಾನೆ ಅಂಗಡಿ ಬಾಗಿಲು ತೆರೆಯಲು ಬಂದ ಮಾಲಕರು ಸ್ಮಾರ್ಟ್ ಸಿಟಿಯ ವ್ಯವಸ್ಥೆಯನ್ನು ಕಂಡು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೂಕ್ತವಾಗಿ ಚರಂಡಿ ನೀರು ಹರಿದು ಹೋಗಲು ವ್ಯವಸ್ಥೆ ಮಾಡಿರದ ಕಾರಣ ಗಲ್ಲಿ ಟ್ರ್ಯಾಪ್ ಮೂಲಕ ಚರಂಡಿಗೆ ಸೇರಿ ಸರಾಗವಾಗಿ ಹರಿದು ಹೋಗಬೇಕಾಗಿದ್ದ ನೀರು ಹರಿದು ಹೋಗದೆ ಸೀದಾ ಗಿಫ್ಟ್ ಸೆಂಟರ್ ಒಳಗಡೆ ನುಗ್ಗಿದೆ. ಮಂಗಳೂರಿನಲ್ಲಿ ನಡೀತಾ ಇರುವಂತಹ ಸ್ಮಾರ್ಟ್ ಸಿಟಿಯ ಅವೈಜ್ಞಾನಿಕ ಕಾಮಗಾರಿ, ಮಂಗಳೂರು ನಗರ ಪಾಲಿಕೆಯಿಂದ ನಿರ್ವಹಣೆಯಾಗ್ತಾ ಇರುವಂತಹ ಅವೈಜ್ಞಾನಿಕ ಒಳಚರಂಡಿ ಕಾಮಗಾರಿಯಿಂದಾಗಿ ನೀರು ಸರಿಯಾಗಿ ಚರಂಡಿಯಲ್ಲಿ ಹೋಗದೆ ಅಂಗಡಿಯೊಳಗೆ ನುಗ್ಗಿದೆ ಅಂತ ಕ್ಯಾಂಪಸ್ ಗಿಫ್ಟ್ ಸೆಂಟರ್ನ ಮಾಲಕರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ಅಂಗಡಿಯ ಸಿಬ್ಬಂದಿ ಮೊಣಕಾಲಿನವರೆಗೆ ತುಂಬಿದ್ದ ನೆರೆ ನೀರನ್ನ ಹೊರಕ್ಕೆ ಚೆಲ್ಲಿ ಸ್ವಚ್ಛವನ್ನಗೊಳಿಸಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಪ್ರತ್ಯಕ್ಷದರ್ಶಿ, ನಾಗರಿಕ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷರಾಗಿರುವಂತಹ ಹನುಮಂತ್ ಕಾಮತ್ ಅವರು. ನಮಸ್ತೆ ಸರ್. ಸರ್, ಇವತ್ತು ಬೆಳಗ್ಗೆನೆ ಅಕಾಲಿಕ ಮಳೆ ಸುರಿದಿದೆ, ಏನು ಅಂಗಡಿಗಳಿಗೆ ನೀರು ನುಗ್ಗಿದ್ದಾವೆ, ಮಾಲಕರು ಜೊತೆಗೆ ಬೇರೆ ಸಾರ್ವಜನಿಕರೆಲ್ಲರೂ ಕೂಡ ಏನು ಈ ಅಕಾಲಿಕ ಮಳೆಗೆ ಏನು ದೊಡ್ಡ ಪ್ರಮಾಣದ ನಷ್ಟವನ್ನು ಅನುಭವಿಸಿದ್ದಾರೆ. ಹಾಗಾಗಿ ಸ್ಮಾರ್ಟ್ ಸಿಟಿ ಕೂಡ ಸಾಕಷ್ಟು ಜನರಿಗೆ ತೊಂದರೆಯನ್ನು ಕೊಡ್ತಾ ಇದೆ. ಸ್ಮಾರ್ಟ್ ಸಿಟಿ ಕಾಮಗಾರಿ ಕೂಡ ಈ ಕಾಮಗಾರಿಯಿಂದಾಗಿ ಕೃತಕ ನೆರೆ ಸೃಷ್ಟಿಯಾಗಿ ಏನು ಕ್ಲಾಕ್ ಟವರ್ ಬಳಿ ಇರುವಂತಹ ಕ್ಯಾಂಪಸ್ ಗಿಫ್ಟ್ ಸೆಂಟರ್ ಒಳಗೆ ನೀರು ನುಗ್ಗಿದೆ. ಮಾಲಕರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಏನ್ ಹೇಳ್ತೀರಾ ಸರ್? ನೀವು ಪ್ರತ್ಯಕ್ಷದರ್ಶಿ ಅಂತ ಹೇಳ್ತೀರಿ, ನೋಡಿದ್ದೀರಾ, ಹೇಗಿತ್ತು ಇವತ್ತಿನ ಮಳೆಯ ಅವಾಂತರ? ನೋಡಿ, ನನಗೆ ಫೋನ್ ಮಾಡಿದ್ರು, ನಾನು ಕ್ಯಾಂಪಸ್ಗೆ ಹೋಗಿದ್ದೆ. ಅಲ್ಲಿಯ ಪರಿಸ್ಥಿತಿ ನೋಡಿದ್ರೆ ಈ ನಮ್ಮ ಅಂಗಡಿ ಮಾಲಕರಿಗೆ ಬಹಳಷ್ಟು ನಷ್ಟ ಆಗಿದೆ. ಬಟ್ ಇದಕ್ಕೆ ಕಾರಣ ಏನ್ ಹೇಳಿದ್ರೆ, ನಮ್ಮ ಲಘು ಲಗಾಮಿ ಇಲ್ಲದ ಮಂಗಳೂರಿನ ಸ್ಮಾರ್ಟ್ ಸಿಟಿ ಏಜೆನ್ಸಿ ಹೇಳಿ ಏನಿದೆ, ಸ್ಮಾರ್ಟ್ ಸಿಟಿ ಲಿಮಿಟೆಡ್ ಹೇಳಿ ಇಲ್ಲಿ ಕೊಟ್ಟಿದ್ದಾರೆ. ನಮ್ಮ ಪ್ರಧಾನಮಂತ್ರಿಗಳು ಒಂದು ನಗರಗಳು ಒಂದು ಉತ್ತಮ ವ್ಯವಸ್ಥೆಯೊಂದಿಗೆ ಸ್ಮಾರ್ಟ್ ಆಗಿ ಇರಬೇಕು ಹೇಳುವುದಕ್ಕೆ ಒಂದು ಮಾಡಿರುವಂತದ್ದು ಸ್ಮಾರ್ಟ್ ಸಿಟಿ. ಆದರೆ ಮಂಗಳೂರಿನಲ್ಲಿ ಜನರು ಈ ಸ್ಮಾರ್ಟ್ ಸಿಟಿ ನಮ್ಗೆ ಮಂಗಳೂರಿಗೆ ಯಾಕೆ ಬಂತಪ್ಪ ಅಂತ ಹೇಳುವ ಪರಿಸ್ಥಿತಿಯನ್ನು ಮಂಗಳೂರಿನ ಸ್ಮಾರ್ಟ್ ಸಿಟಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನೋಡಿ, ಮೋದಿಯವರ ಆ ಒಂದು ಕಾನ್ಸೆಪ್ಟಿನಲ್ಲಿ ಏನಿದೆ ಹೇಳಿದ್ರೆ, ಸ್ಮಾರ್ಟ್ ಸಿಟಿಗೆ ಒಬ್ಬ IAS ಆಫೀಸರ್ ಡೈರೆಕ್ಟರ್ ಆಗಿ ಇರಬೇಕು. ನಮ್ಮ ದುರ್ದೈವ ಹೇಳಿದ್ರೆ, ಕರ್ನಾಟಕ ಸರ್ಕಾರ ಈಗ ಮೊದಲು ಕಾಂಗ್ರೆಸ್ ಇತ್ತು, ನಂತರ ಚೌಚೌ ಬಂತು, ಈಗ BJP ಬಂತು. ಮಂಗಳೂರಿನ ಸ್ಮಾರ್ಟ್ ಸಿಟಿಗೆ ಒಬ್ಬ IAS ಪೂರ್ಣ ಕಾಲದ ಡೈರೆಕ್ಟರ್ ಬರಲಿಲ್ಲ. ಈಗ ಕೂಡ ಮೆಸ್ಕಾಮಿನ ಡೈರೆಕ್ಟರ್ ಅನ್ನು ಇದಕ್ಕೆ ಕೊಟ್ಟಿದ್ದಾರೆ. ಅವರು ಮೆಸ್ಕಾಮ್ ನೋಡುದ, ಸ್ಮಾರ್ಟ್ ಸಿಟಿ ನೋಡುದ ಒಂದು. ಇನ್ನೊಂದು ಹೇಗೆ ಹೇಳಿದ್ರೆ, ಸ್ಮಾರ್ಟ್ ಸಿಟಿಯಲ್ಲಿ ಇರುವ ಅಧಿಕಾರಿಗಳು ಅವರಿಗೆ ಬೇಕಾದ ಗುತ್ತಿಗೆದಾರರಿಗೆ ಕೊಟ್ಟು ಆ ಗುತ್ತಿಗೆದಾರರು ಪುನಃ ಸಬ್ಬು ಕೊಡುದು. ಇಡೀ ಮಂಗಳೂರಿನ ಕಾಮಗಾರಿಗಳನ್ನು ಒಂದಿಬ್ಬರು ಗುತ್ತಿಗೆದಾರರು ಮಾಡುವಾಗ ಯಾವುದೇ ಕಾಮಗಾರಿ ಪೂರ್ಣಗೊಳ್ಳುವುದಿಲ್ಲ, ಅರ್ಧಂಬರ್ಧ ಆಗಿ ಹೋಗ್ತದೆ. ಇವತ್ತೇನು ಕೆಎಂಎಫ್ಎಸ್ಸಿನ ಹತ್ರ ಆಗಿದೆ, ನಾನು ಹೋಗಿ ನೋಡಿದೆ. ಅಲ್ಲಿ ಏನು ಚರಂಡಿ ಮತ್ತು ಅದರ ಮೇಲೆ ಫುಟ್ಪಾತ್ ನಿರ್ಮಾಣ ಮಾಡಿದ್ದಾರೆ. ಮಳೆ ನೀರು ರಸ್ತೆಗೆ ಬಿದ್ದದ್ದು ಚರಂಡಿಗೆ ಹೋಗ್ಬೇಕಾದ್ರೆ ಅಲ್ಲೊಂದು ಗಲ್ಲಿ ಡ್ರಾಪ್ ಮಾಡಬೇಕು, ಅದನ್ನು ಇವರು ಮಾಡಲೇ ಇಲ್ಲ. ಅದರ ನಂತರ ಈ ಅಂಗಡಿಯ ಎದುರಿನಲ್ಲಿ ಟೈಲ್ಸ್ ಮತ್ತೆ ಮಣ್ಣು ರಾಶಿ ಹಾಕಿಟ್ಟಿದ್ದು, ಅದು ತಗ್ಗು ಪ್ರದೇಶ ಇರುವಂತ ಕ್ಯಾಂಪಸ್ ಮಾತ್ರ. ಅದರ ಹತ್ತಿರ ಒಂದು ಫ್ರೂಟ್ಸ್ ಅಂಗಡಿ ಇದೆ, ಅದರ ಒಳಗೆ ಎಲ್ಲ ಹೋಗಿದೆ. ಈ ರೀತಿ ಆದ್ರೆ ಇದು ಇವತ್ತು ಒಂದು ಬೆಳಿಗ್ಗೆ ಬಂದ 10-12 ನಿಮಿಷದ ಮಳೆಯಲ್ಲಿ ಈ ಪರಿಸ್ಥಿತಿ ಆದ್ರೆ ಇನ್ನು ಎಲ್ಲಿದೆ ಮೇಡಮ್? ನಾನು ಇವತ್ತು ಬೆಳಿಗ್ಗೆ ಪುನಃ ಒಂದು ಕಡೆ ಹೋದೆ, ನಮ್ಮ ಗೋವಿಂದ್ ಪೈ ಸರ್ಕಲ್ ಓಷನ್ ಪರ್ಲಿನ ಎದುರು ಒಂದು ತಿಂಗಳ ಮೊದಲು ಇಲ್ಲಿ ಫುಟ್ಪಾತ್ ಮತ್ತೆ ಕಾಂಕ್ರೀಟ್ ರೋಡ್ ಮಾಡಿದ್ದು, ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಆಗಿದೆ. ಅದೇ ಇದನ್ನು ಕೇಳುವವರು ಯಾರು? ಈ ಸ್ಮಾರ್ಟ್ ಸಿಟಿಗೆ ಅಪ್ಪ ಇಲ್ವಾ? ಆದ್ರೆ ಇಲ್ಲಿಯ ಜನಪ್ರತಿನಿಧಿಗಳು ಏನ್ ಮಾಡ್ತಾರೆ?
ನೋಡಿ, ನೀವು ಎಲ್ಲಿ ಹೋಗಿ ಪೂರ್ಣಗೊಂಡ ಒಂದೇ ಒಂದು ರಸ್ತೆ, ಇಲ್ಲದ್ರೆ ಪೂರ್ಣಗೊಂಡ ಒಂದೇ ಒಂದು ಸ್ಮಾರ್ಟ್ ಸಿಟಿಯ ಕಾಮಗಾರಿ ಮಂಗಳೂರಿನಲ್ಲಿ ಇಲ್ಲ. ಇದನ್ನು ನಾನು ಚಾಲೆಂಜ್ ಮಾಡ್ತೇನೆ. ಬೇಕಿದ್ರೆ ಸ್ಮಾರ್ಟ್ ಸಿಟಿಯ ಡೈರೆಕ್ಟರ್ ಆಗಲಿ, ಮಂಗಳೂರು ಮೇಯರ್ ಆಗಲಿ, ಇಲ್ಲ ಮಂಗಳೂರು ಮಹಾನಗರ ಪಾಲಿಕೆಯ ಕಮಿಷನರ್ ಆಗಲಿ, ನಾನು ಚಾಲೆಂಜ್ ಮಾಡ್ತೇನೆ. ಯಾವ ಕಾಮಗಾರಿ ನೀವು ಪೂರ್ಣಗೊಳಿಸಿದ್ದೀರಿ ನೋಡು, ಅವರು ಹೇಳಿ. 1 ಕೋಟಿ ರೂಪಾಯಿ ಅಲ್ಲಿ ಇದಿದೆ, ಏನು ಕ್ಲಾಕ್ ಟವರ್, ಅದರ ಗಡಿಯಾರ 11 ಗಂಟೆ ತೋರಿಸ್ತಾ ಇದೆ 4 ದಿವಸದಿಂದ. ಇದು ನಮ್ಮ ಒಂದು ಬುದ್ಧಿವಂತರ ಮಂಗಳೂರಿಗೆ ಅವಶ್ಯಕತೆ ಇತ್ತ? ನೋಡಿ, ಇದು ಎಂತ ಹೇಳಿದ್ರೆ, ಇನ್ನು ಸ್ಮಾರ್ಟ್ ಸಿಟಿ ಅಧಿಕಾರಿಗಳು ರಸ್ತೆಗೆ ಇಳಿದ್ರೆ ಜನರು ಸೋಕೆ ಹಿಡಿದು ಓಡಿಸ್ತಾರೆ. ನಮ್ಗೆ ಇಷ್ಟೇ ಸಾಕು, ನೀವು ಸ್ಮಾರ್ಟ್ ಸಿಟಿಯ ಕೆಲಸ ಹೇಳಿ, ನೀವು ಹಣ ತಿಂದು ಸ್ಮಾರ್ಟ್ ಆಗುದು ಬೇಡ, ತೊಂದರೆ ನಮಗೆ ಖಂಡಿತವಾಗಿಯೂ ಓಡಿಸ್ತಾರೆ ಮೇಡಮ್. ಇದು ಈ ಪರಿಸ್ಥಿತಿ. ಮಂಗಳೂರಿನ ಜನರು ಈ ಸ್ಮಾರ್ಟ್ ಸಿಟಿಯಿಂದಾಗಿ ಎಲ್ಲ ಹೈರಾಣಾಗಿ ಹೋಗಿದ್ದಾರೆ. ಹೇಳುವವರು ಕೇಳುವವರು ಯಾರಿಲ್ಲ. ಫೋನ್ ಮಾಡಿದ್ರೆ ಫೋನ್ ತೆಗೆಯುವುದಿಲ್ಲ ಅಧಿಕಾರಿಗಳು. ಒಬ್ಬರನ್ನು ತೋರಿಸ್ತಾರೆ. ನಮ್ಗೆ ಡ್ರಾಯಿಂಗ್ ಕೊಡ್ಲಿಲ್ಲ ಹೇಳುವುದು, ನಮ್ಗೆ ಗೊತ್ತಿಗೆ ಏನು ಹೇಳುವವರು ಇಲ್ಲದಿದ್ದ ಒಂದು ಪರಿಸ್ಥಿತಿ ಮಂಗಳೂರಿನಲ್ಲಿ ಈ ಸ್ಮಾರ್ಟ್ ಸಿಟಿಯಿಂದ ನಿರ್ಮಾಣ ಆಗಿದೆ. ನಾನು ಅಂಗಡಿ ಮಾಲಕರಿಗೆ ಹೇಳಿದ್ದೇನೆ, ನೀವು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಬೇಕು, ಮತ್ತೆ FIR ಮಾಡಿಸುವ, ಇದರ ದಂಡ ವಸೂಲಿ ಮಾಡಬೇಕು, ಇವರಿಗೆ ಆಗಿರುವ ನಷ್ಟ ವಸೂಲಿ ಆಗಬೇಕು. ಇನ್ನು ಮುಂದೆ ಆದರೂ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಒಂದು ಜವಾಬ್ದಾರಿ ಬರಬೇಕು. ಈ ಬೇಜವಾಬ್ದಾರಿ ಅಧಿಕಾರಿಗಳು. ಒಂದು ಸಣ್ಣ ಮಳೆಗೆ ಈ ರೀತಿ ಆದ್ರೆ ಮುಂಬರುವಂತಹ ದೊಡ್ಡ ಮಳೆಗೆ ಏನಾಗಬಹುದು ನಗರ ಅಂತ? ಮೇಡಮ್, ಈ ಸ್ಮಾರ್ಟ್ ಸಿಟಿ ಅಧಿಕಾರಿಗಳಿಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ ಅದು ಬಿದ್ದು ಹೋಗ್ಲಿಲ್ಲ ಮೇಡಮ್. ನೋಡಿ, 12 ನಿಮಿಷದ ಮಳೆಗೆ ಆದ್ರೆ ಕೊಟ್ಟಾರ ಚೌಕಿ ಹತ್ರದ ಪರಿಸ್ಥಿತಿ ಏನಾಗಿರ್ಬೋದು, ಇಲ್ಲಿ ನಮ್ಮ KSRTC ಬಸ್ ಸ್ಟ್ಯಾಂಡ್ ಹತ್ರ ಏನಾಗಿರ್ಬೋದು, ಇವರಿಗೆಲ್ಲ ಅರ್ಥವೇ ಆಗುದಿಲ್ಲ. ಸ್ಮಾರ್ಟ್ ಸಿಟಿ ಕಾಮಗಾರಿ ಮಾಡ್ತಾರೆ, ಆ ಡಬ್ರಿ ಸೇರ್ತದೆ. ಡಬ್ರಿ ಸೇರಿದ್ರೆ ಈ ನಮ್ಮ ಇಂಟರ್ಲಾಕಿನ ತುಂಡು, ಮತ್ತೆ ಟೈಲ್ಸಿನ ತುಂಡು, ಮತ್ತೆ ಇವರು ಹೊಂಡ ತೆಗೆದ ಕಲ್ಲು ಮಣ್ಣು, ಇದೆಲ್ಲ ಎಲ್ಲಾ ರಸ್ತೆಗಳಲ್ಲೂ ನಾವು ಕಾಣಬಹುದು. ಅದೆಲ್ಲ ಇನ್ನು ಮಳೆಗೆ ಚರಂಡಿ ಒಳಗೆ ಹೋಗ್ತದೆ. ಆ ಚರಂಡಿಯ ಮಣ್ಣು ತೆಗಿಲಿಕ್ಕೆ 1-2 ಕೋಟಿ ಮಹಾನಗರ ಪಾಲಿಕೆ ಮಾಡ್ತಾರೆ. ಅದರಲ್ಲಿ 50% ಕಾರ್ಪೊರೇಟರ್ಗಳು ತಿಂತಾರೆ, 50% ಗುತ್ತಿಗೆದಾರರು ಮತ್ತೆ ನಮ್ಮ ಅಧಿಕಾರಿಗಳು ತಿಂತಾರೆ. ನಾವು ಇಲ್ಲಿ, ನೀವು ಟಿವಿಯಲ್ಲಿ ಏನಾದರೂ ನಮ್ಗೆ ಫೋನ್ ಕೊಟ್ರೆ ನಮ್ಮ ಒಂದು ದ್ವೇಷ ಹೊರಗೆ ಹಾಕ್ತೇವೆ, ಸಿಟ್ಟು ಹೊರಗೆ ಹಾಕ್ತೇವೆ, ಆಯ್ತು ಮುಗೀತು. ಯಾರಿಗೂ ಏನೇ ಆಗುದಿಲ್ಲ ಸರ್. ಇದು ಪ್ರಯೋಜನ ಇಲ್ಲ ಮಾತನಾಡಿದಷ್ಟು ಅಲ್ವಾ? ಹೌದು, ಯಾರಿಗೂ ಒಂದು ಜವಾಬ್ದಾರಿ ಹೇಳುವುದಿಲ್ಲ ಯಾರಿಗೂ, ಅಧಿಕಾರಿಗಳಿಗಾಗಲಿ ಯಾರಿಗೂ. ಈಗ ಇಷ್ಟು ದೊಡ್ಡ ಕಾರ್ಪೊರೇಷನ್ ನಲ್ಲಿ IAS ಕಮಿಷನರ್ ಇದ್ದಾರೆ, DC IAS ಇದ್ದಾರೆ, ಸ್ಮಾರ್ಟ್ ಸಿಟಿಯ ಪ್ರಭಾರ ಡೈರೆಕ್ಟರ್ IAS, ಇಷ್ಟು ಇದ್ದು ಇವರು ಏನು ಮಾಡುವುದಿಲ್ಲ ಹೇಳಿದ್ರೆ, ಇವರು ಏನು AC ಕೋಣೆಯಲ್ಲಿ ಕೂತ್ಕೊಳ್ಳಿಕ್ಕೆ ಇರುದ? ರಸ್ತೆಗೆ ಇಳಿದು ಇದನ್ನು ನೋಡ್ಲಿ, ಪರಿಸ್ಥಿತಿ ಅವಲೋಕಿಸ್ಲಿ. ಏನಿಲ್ಲ, ನಾವು ಕಾಮಗಾರಿ ಮಾಡಿದ್ದೇವೆ ಹೇಳಿ ಟಿವಿಯಲ್ಲಿ ಪೇಪರ್ನಲ್ಲಿ ಫೋಟೋ ಹಾಕಿ ಏನು ಪ್ರಯೋಜನ ಇಲ್ಲ ಜನರಿಗೆ. ಆದ್ದರಿಂದ ಏನು ಲಾಭ ಆಗಿದೆ ಬೇಕು. ಸ್ಮಾರ್ಟ್ ಸಿಟಿ ಹೇಳ್ತಾರೆ, ಇವರ ಯೋಗ್ಯತೆಗೆ ಮಂಗಳೂರಿನಲ್ಲಿ ಒಂದು ಸರಿಯಾದ ಬಸ್ ಸ್ಟ್ಯಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರು ಬಂದರೂ ಕೂಡ ಬಸ್ ಮಾಲಕರ ಕೈಗೊಂಬೆ. 445 ಕೋಟಿಯಲ್ಲಿ ಬಸ್ ಸ್ಟ್ಯಾಂಡ್ ಮಾಡುವ ಅಗತ್ಯ ಏನಿದೆ? ಅಲ್ಲಿ 7.5 ಸೆಂಟ್ ಎಕರೆ ಜಾಗ ಅಲ್ಲಿ ಡಂಪಿಂಗ್ ಯಾರ್ಡ್ ಆಗಿದೆ. 160 ಕೋಟಿ ರೂಪಾಯಿಯಲ್ಲಿ ಅಲ್ಲಿ ಒಂದು ಚಂದ ಬಸ್ ಸ್ಟ್ಯಾಂಡ್ ಮಾಡಬಾರ್ದ? ಬಸ್ ಮಾಲಕರು ಹೇಳ್ತಾರೆ ಹೇಳಿ, ಈಗ ಈ ನಮ್ಮ ಕೇಂದ್ರ ಮೈದಾನದಲ್ಲಿ ಇರುವ ಬಸ್ ಸ್ಟ್ಯಾಂಡ್ ಅನ್ನು 4 ಕೋಟಿಯಲ್ಲಿ ಉನ್ನತೀಕರಣ. ಪ್ರತಿ ವರ್ಷ 4 ಕೋಟಿ ಹೇಳಿ 20 ವರ್ಷದಿಂದ ಎಷ್ಟಾಯ್ತು? ಅಷ್ಟರೊಳಗೆ ಒಂದು ಒಳ್ಳೆ ಬಸ್ ಸ್ಟ್ಯಾಂಡ್ ಆಗ್ತಿರ್ಲಿಲ್ಲ. ಇವರ ಯೋಗ್ಯತೆಗೆ ಉಗಿಬೇಕು.
ಓಕೆ ಓಕೆ ಓಕೆ, ಥ್ಯಾಂಕ್ ಯು ಹನುಮಂತ್ ಅವರೇ ನಿಮ್ಮೆಲ್ಲ ಮಾಹಿತಿಗೆ. ಎಸ್, ಹನುಮಂತ್ ಕಾಮತ್ ಅವರು ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ರೀತಿಯ ಒಂದು ಸಣ್ಣ ಮಳೆಗೆ ನಗರ ಈ ರೀತಿ ಆದರೆ ಇನ್ನು ಮುಂಬರುವಂಥ ದೊಡ್ಡ ಮಳೆಗೆ ನಗರದ ಗತಿ ಏನು? ಇನ್ನು ಸ್ಮಾರ್ಟ್ ಸಿಟಿಯ ಕಾಮಗಾರಿಯ ಈ ರೀತಿಯ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಜನರು ಇನ್ನೆಷ್ಟು ಕಷ್ಟವನ್ನು ಅನುಭವಿಸಬೇಕು? ಯಾಕೆ ಅಧಿಕಾರಿಗಳಿಗೆ ಇವೆಲ್ಲ ಕಾಣಿಸ್ತಿಲ್ಲ? ಬರೀ ಫೋಟೋ ತೆಗೆದು ಅಲ್ಲಿ ಇಲ್ಲಿ ಹಾಕೋ ಬದಲು ಕೆಲಸವನ್ನ ಮಾಡಿ ಅಂತ ಹನುಮಂತ್ ಕಾಮತ್ ಅವರು ಹೇಳಿದ್ದಾರೆ. ಇಲ್ಲಿ ಸಹ ಕನೆಕ್ಷನ್ ಕೊಡಲಿಲ್ಲ, ಎಲ್ಲ ನೀರು 1 ಫೀಟ್ನ ಮೇಲೆ ನಮ್ಮ ಅಂಗಡಿಯೊಳಗೆ ನೋಡಿ, ಫುಲ್ ನೆರೆ, ಹಂಪನಕಟ್ಟೆ.